ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ವ್ಲಾಗಲ್ಲಿ ನಾನು ಕ್ವೆಶನ್ ಆನ್ಸರ್ ವ್ಲಾಗ್ನ ಹಾಕಿದ್ದೆ. ಸೊ ಆನ್ಸರ್ನ ವ್ಲಾಗ್ನ ಹಾಕಲೇಬೇಕಲ್ಲ, ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರ ಅಂತ ನನಗೆ ಗೊತ್ತು. ಸೊ ಎಂತಾಯಿತು ಅಂತ ಹೇಳಿದ್ರೆ ದೀಪಾವಳಿ ಅಲ್ಲ. ಸೊ ದೀಪಾವಳಿಗೆ ತುಂಬ ಬ್ಯುಸಿ ಇರ್ತೇನೆ. ಸೊ ಹಾಗಾಗಿ ಅದು ಇದು ಮಾಡೋದು ಏನಾದರೂ ಇರುತ್ತಲ್ಲ. ಸೊ ದೀಪಾವಳಿ ಆದಮೇಲೆ ಎಲ್ಲರ ಮನೇಲಿ ಹಬ್ಬ ಆಚರಿಸ್ತೀರ. ಹಾಗಾಗಿ ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಆನ್ಸರ್ ವ್ಲಾಗ್ನ ಹಾಕೋಕ್ಕಾಗಲಿಲ್ಲ. ಸೊ ಇವಾಗ ಆನ್ಸರ್ ವ್ಲಾಗ್ನ ಮಾಡಿ ಹಾಕ್ತಾಯಿದ್ದೇನೆ. ಸೊ ಎಂತಂತ ಹೇಳಿದ್ರೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾರು ವಿನ್ನರು, ಏನಾಯಿತು, ಯಾರು ವಿನ್ನರ್ ಆಗಿರ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಲ್ಲ. ಸೊ ನೋಡೋಣ ಯಾರು ವಿನ್ ಆಗಿದ್ದಾರೆ ಅಂತ ಹೇಳಿ. ಸೊ ಕೆಲವೊಬ್ಬರು ಒಂದು ಸ್ವಲ್ಪ ಇದರಲ್ಲಿ ಸೋತಿದ್ದೀರಾ. ಸೊ ಅದೇ ಬೇಜಾರು ನನಗೆ. ಸೊ ಪರವಾಗಿಲ್ಲ, ಜಸ್ಟ್ ಟ್ರೈ ಮಾಡಿದ್ದಿರಲ್ಲ, ಅದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ನಂದು ಟ್ರೈ ಮಾಡಿ ಆನ್ಸರ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಯಾರು ಈ ವ್ಲಾಗಲ್ಲಿ ವಿನ್ ಆಗಿದ್ದಾರೆ ಅವರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇ ಕ್ವಶನಿಂದ ಸ್ಟಾರ್ಟ್ ಮಾಡೋಣ ಅಲ್ವಾ. ಸೊ ಮೊದಲನೇ ಕ್ವಶನ್ ಅಂತ ಕೇಳಿದೆ ಅಂತ ಹೇಳಿದ್ರೆ, ಈ ದಿನಗಳಲ್ಲಿ ಹದಿಹರೆಯದವರು ಮತ್ತು ವಯಸ್ಕರು ಜಾಸ್ತಿಯಾಗಿ ಯಾವುದೋ ಪುಸ್ತಕನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದೆ. ಸೊ ಕೆಲವೊಬ್ಬರು ಆನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದೀರಾ, ಫೇಸ್ಬುಕ್ ಅಂತ ಹೇಳಿ. ಕರೆಕ್ಟಾಗಿದೆ ಆನ್ಸರ್ ಫೇಸ್ಬುಕ್. ಯಾಕೆಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಜಾಸ್ತಿ ಯೂಸ್ ಮಾಡುವಂಥ ಬುಕ್ ಯಾವುದಂತ ಕೇಳಿದ್ದೆ. ಅದನ್ನ ಸ್ವಲ್ಪ ತಲೆ ಒರೆಸಿದ್ದಿದ್ರೆ ಅಲ್ಲಿ ಆನ್ಸರ್ ಇರ್ತಿತ್ತು ನಿಮಗೆ. ಸೊ ಇದಕ್ಕೆ ಆನ್ಸರ್ ಒಂದನೇ ಕ್ವಶನ್ಗೆ ಫೇಸ್ಬುಕ್. ಎರಡನೇ ಕ್ವಶನು, ರೇಸ್ನಲ್ಲಿ ನೀವು ವೇಗವಾಗಿ ಓಡಿ ಎರಡನೇ ವ್ಯಕ್ತಿಗಿಂತ ಮುಂದೆ ಓಡಿದರೆ ನೀವು ಯಾವ ಸ್ಥಾನದಲ್ಲಿ ಇರುತ್ತೀರಾ? ನಾನು ಕೇಳಿದ್ದು, ರೇಸ್ನಲ್ಲಿ ನೀವು ಮೊದಲನೇ ವ್ಯಕ್ತಿ ಅಂದರೆ ಎರಡನೇ ವ್ಯಕ್ತಿಗಿಂತ ನೀವು ಅವ್ರನ್ನ ಹಿಂದೆ ಹಾಕಿ ನೀವು ಅವ್ರಿಗಿಂತ ಮುಂದೆ ಓಡಿದರೆ ನೀವು ಯಾವ ಸ್ಥಾನದಲ್ಲಿ ಇರ್ತೀರಾ ಅಂತ ಹೇಳಿ. ಎರಡನೇ ವ್ಯಕ್ತಿನ ನೀವು ಹಿಂದೆ ಹಾಕಿದರೆ ನೀವು ಎರಡನೇ ಸ್ಥಾನದಲ್ಲಿ ಇರ್ತೀರಾ. ಅದು ಹೇಗೆ ಒಂದೇ ಸ್ಥಾನದಲ್ಲಿ ಇರ್ತೀರಾ? ಕೆಲವೊಬ್ಬರು ಒಂದೇ ಸ್ಥಾನದಲ್ಲಿದ್ದೀರಾ ಅಂತ ಆನ್ಸರ್ ಮಾಡಿದ್ದೀರಾ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಎರಡನೇ ವ್ಯಕ್ತಿಯನ್ನು ನೀವು ಹಿಂದಕ್ಕೆ ಹಾಕಿದರೆ ನೀವು ಎರಡನೇ ಸ್ಥಾನದಲ್ಲೇ ಇರ್ತೀರಾ. ಅದು ಬಿಟ್ಟು ನೀವು ಒಂದನೇ ಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ನೀವು ಎರಡನೇ ವ್ಯಕ್ತಿನ ಹಿಂದೆ ಹಾಕಿದ್ದು, ಮೊದಲನೇ ವ್ಯಕ್ತಿನ ಹಿಂದೆ ಹಾಕಿದ್ದು ಅಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಎರಡನೇ ಸ್ಥಾನ. ಓಕೆ. ಮೂರನೇ ಕ್ವಶನ್ ಅಂತ ಹೇಳಿದ್ರೆ, 5 ಹೆಂಗಸರು ಒಂದು ಚಿಕ್ಕ ಛತ್ರಿಯ ಅಡಿಯಲ್ಲಿ ಕೂತರು, ಅದರಲ್ಲಿ ಯಾರು ಕೂಡ ಒದ್ದೆ ಆಗಲಿಲ್ಲ ಅಂತ ಕೇಳಿದ್ದೆ. ಸೊ ಇದಕ್ಕೆ ಕೆಲವೊಬ್ಬರು ಆನ್ಸರ್ ಮಾಡಿದ್ದಾರೆ, ಬಿಸಿಲು ಇತ್ತು ಏನೋ ಅದಕ್ಕೆ ಹಾಗೆ ಹೀಗೆ ಅಂತ. ಸೊ ಅದು ಗೊತ್ತು ನನಗೆ, ಇಂಡೈರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀರಾ. ಬಟ್ ಎಕ್ಸಾಕ್ಟ್ ಆಗಿರೋ ಆನ್ಸರ್ ಯಾವುದಂತ ಹೇಳಿದರೆ ಮಳೆ ಬರ್ತಾ ಇರಲಿಲ್ಲ, ಅದೇ ಆನ್ಸರು. ಇದಕ್ಕೆ ಎಲ್ಲರೂ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಆದರೆ ಕೆಲವೊಬ್ಬರು ಬೇರೆ ಆನ್ಸರ್ ಕೊಟ್ಟಿದ್ದಾರೆ, ಬಿಸಿಲು ಬರ್ತಾ ಇದ್ದೇನೋ ಅದಕ್ಕೆ ಅಂತ. ಅದು ಕರೆಕ್ಟು, ನಾನು ಕರೆಕ್ಟ್ ಇಲ್ಲ ಅಂತ ಹೇಳಿಲ್ಲ. ಅವರು ಎಕ್ಸಾಕ್ಟ್ ಆಗಿರೋ ಆನ್ಸರ್ ಮಳೆ ಬರ್ತಾ ಇರಲಿಲ್ಲ. ಸರಿ. ನೆಕ್ಸ್ಟು 4ನೇ ಕ್ವಶನು, ಒಂದು ಬುಟ್ಟಿಯಲ್ಲಿ 10 ಮಾವಿನ ಹಣ್ಣು ಇರುತ್ತದೆ. ಅದರಲ್ಲಿ ನೀವು 3 ತೆಗೆದುಕೊಂಡರೆ ನಿಮ್ಮ ಬಳಿ ಎಷ್ಟು ಮಾವಿನ ಹಣ್ಣು ಇರುತ್ತದೆ? ನಾನು ಕೇಳಿದ್ದು, ನೀವು ಒಂದು ಬುಟ್ಟಿಯಲ್ಲಿ 10 ಮಾವಿನ ಹಣ್ಣು ಇರುತ್ತದೆ, ಅದರಲ್ಲಿ ನೀವು 3 ಮಾವಿನ ಹಣ್ಣನ್ನು ತೆಗೆದುಕೊಳ್ತೀರಾ. ನೀವು 3 ಮಾವಿನ ಹಣ್ಣು ತೆಗೆದುಕೊಂಡ್ಮೇಲೆ ನಿಮ್ಮ ಬಳಿ ಎಷ್ಟು ಉಳಿಯುತ್ತದೆ ಅಂತ ನಾನು ಕೇಳ್ತಾ ಇರೋದು. ನೀವು ತಗೊಂಡಿದ್ದು 3 ಅಲ್ವಾ, ಅದಕ್ಕೆ ಆನ್ಸರ್ 3. ನಿಮ್ಮ ಹತ್ರ ಇರೋದು 3. ಸೊ ಅದಕ್ಕೋಸ್ಕರ ಇದಕ್ಕೆ ಆನ್ಸರ್ 3. ನೆಕ್ಸ್ಟ್ ಕ್ವಶನ್, ಸಾವಿರಾರು ಉತ್ತರ ಹೊಂದಿರುವ 5 ಅಕ್ಷರದ ಪದ ಯಾವುದು ಅಂತ ನಾನು ಕೇಳಿದ್ದೆ. ಸೊ ಇದಕ್ಕೆ ಆನ್ಸರ್ ಸಾವಿರಾರು ಉತ್ತರ ಹೊಂದಿದೆ. ಇದಕ್ಕೆ ಕ್ಲೂ ಕೂಡ ಕೊಟ್ಟಿದ್ದೆ ನಾನು. ಹಿಂದಿನ ಕಾಲದಲ್ಲಿ ಜಾಸ್ತಿ ಜನ ಯೂಸ್ ಮಾಡ್ತಾರೆ, ಬಟ್ ಇವಾಗ ಯಾರು ಕೂಡ ಯೂಸ್ ಮಾಡೋದಿಲ್ಲ ಅಂತ ಹೇಳಿ. ಅದಕ್ಕೆ ಆನ್ಸರ್ ಅಂಚೆ ಪೆಟ್ಟಿಗೆ. ಹಿಂದಿನ ಕಾಲದಲ್ಲಿ ಜಾಸ್ತಿ ಜನ ಸಾವಿರಾರು ಉತ್ತರಗಳನ್ನು ಅದರಲ್ಲಿ ಕಳಿಸ್ತಾ ಇದ್ರು. ಅದು 5 ಪದ ಇದೆ. ಸೊ ಅದಕ್ಕೋಸ್ಕರ ಅಂಚೆ ಪೆಟ್ಟಿಗೆ. ಓಕೆನಾ. ನೆಕ್ಸ್ಟು 6ನೇ ಕ್ವಶನು, ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡವನಾಗುತ್ತೇನೆ. ಅದರಲ್ಲೇ ಆನ್ಸರ್ ಇದೆ, ಸ್ವಲ್ಪ ತಲೆ ಓಡಿಸಿದ್ರೆ ಗೊತ್ತಾಗುತ್ತೆ. ನಾನು ತಲೆ ಕೆಳಗಾಗಿ ನಿಂತರೆ ದೊಡ್ಡವನಾಗ್ತೇನೆ. ಇದಕ್ಕೆ ಆನ್ಸರ್ 6. ಯಾಕೆಂತ ಹೇಳಿದರೆ 6ಅನ್ನು ಉಲ್ಟಾ ಮಾಡಿದರೆ 9 ಆಗುತ್ತೆ. ಸೊ 9 ದೊಡ್ಡ ಪದ, ದೊಡ್ಡ ಅಕ್ಷರ. ಸೊ ಹಾಗಾಗಿ 6ಕ್ಕಿಂತ ದೊಡ್ಡದು 9. ಸೊ ಇದು ತಲೆ ಕೆಳಗಾಗಿ ನಿಂತರೆ 9 ದೊಡ್ಡ ಪದ ಆಗುತ್ತಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ 6. ನೆಕ್ಸ್ಟು ಸಂಧಿ ಎಂದರೇನು ಕೆಲವೊಬ್ಬರು ಅಷ್ಟು ಹೇಳಿದ್ದೇನೆ, ಸೀರಿಯಸ್ ಆಗಿ ಆನ್ಸರ್ ಮಾಡಬೇಡಿ ಅಂತ ಹೇಳಿ. ಆರು ಒಂದಿಬ್ಬರು ಜನ ಸೀರಿಯಸ್ ಆಗಿ ಆನ್ಸರ್ ಮಾಡಿದ್ದಾರೆ ಸಂಧಿ ಎಂದರೇನು ಅಂತ ಹೇಳಿ. ಇನ್ನು ಕೆಲವೊಬ್ಬರು ಸಿಲಿಯಾಗಿ ಆನ್ಸರ್ ಮಾಡಿದ್ದಾರೆ. ಕರೆಕ್ಟಾಗಿದೆ, ಎಲ್ಲರೂ ಆನ್ಸರ್ ಮಾಡಿದ್ದಕ್ಕೆ ಸಂಧಿ ಎಂದರೇನು ಅಂತ ಹೇಳಿ ಕರೆಕ್ಟಾಗಿದೆ. ಸಂಧಿ ಎಂದರೆ ಮೂಲೆ ಅಥವಾ ಎಂತ ಹೇಳ್ತೇವೆ, ಮೂಲೆ ಅಥವಾ ಚಡಿ
ಆ ಥರ ಯಾವುದಾದ್ರೂ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 8ನೇ ಕ್ವಶನು, ನಾನು ಟೀಯೊಂದಿಗೆ ಆರಂಭವಾಗುತ್ತೇನೆ, ಟೀಯೊಂದಿಗೆ ಕೊನೆಗೊಳ್ಳುತ್ತೇನೆ ಮತ್ತು ಟೀಯಿಂದನೇ ತುಂಬಿದ್ದೇನೆ. ಇದಕ್ಕೆ ಆನ್ಸರ್ ಟೀ ಪಾಟ್. ಟೀಯಿಂದನೇ ಆರಂಭವಾಗುತ್ತೆ, ಟೀ ಪಾಟ್. ಪಾಟ್ ಅಂದರೆ ಟೀಯಿಂದನೇ ಎಂಡ್ ಆಗುತ್ತೆ ಮತ್ತು ಇದು ಟೀಯಿಂದನೇ ತುಂಬಿಕೊಂಡಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಟೀ ಪಾಟ್. ನೆಕ್ಸ್ಟು 9ನೇ ಕ್ವಶನು, ನಾನು ಜೀವಂತವಾಗಿಲ್ಲ ಆದರೂ ನನ್ನ ಬಳಿ 5 ಬೆರಳುಗಳಿವೆ. ನಾನು ಜೀವಂತ ಆಗಿರೋದಿಲ್ಲ ಆದರೂ ಕೂಡ ನನ್ನ ಹತ್ರ 5 ಬೆರಳುಗಳಿವೆ ಅಂದರೆ ಇದಕ್ಕೆ ಆನ್ಸರ್ ಗ್ಲೌಸ್. ಕೆಲವೊಬ್ಬರು ಕೈ ಚಿಹ್ನೆ ಆ ಥರ ಎಲ್ಲ ಆನ್ಸರ್ ಮಾಡಿದ್ದೀರಾ, ಅದು ಕರೆಕ್ಟಾಗಿದೆ. ಆದರೂ ಎಕ್ಸೈಟ್ ಆಗಿರೋ ಆನ್ಸರ್ ಇದು ಕೈ ಗ್ಲೌಸ್, ಆಯಿತಾ. ಸೊ ಹಾಗಾಗಿ ಗ್ಲೌಸು ಕರೆಕ್ಟಾಗಿದೆ. ಅಂದರೆ ಚಿಹ್ನೆ ಅಂತ ಹೇಳಿ ಕನ್ನಡದಲ್ಲಿ ಬರೆದಿರ್ಬೋದು ಅವರು, ಇಂಗ್ಲೀಷಲ್ಲಿ ಗ್ಲೌಸು. ಸೊ ಹಾಗಾಗಿ ಅದು ಕೂಡ ಕರೆಕ್ಟಾಗಿದೆ. ಸೊ ಇದಕ್ಕೆಲ್ಲ ಯಾರನ್ನು ತುಂಬ ಜನ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದೀರಾ, ಯಾರು ರಾಂಗ್ ಇಲ್ಲ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಟ್ರಕ್ ಒಂದು ಹಳ್ಳಿಗೆ ಹೋಯಿತು, 4 ಕಾರನ್ನು ಭೇಟಿಯಾಗಿತ್ತು, ಹಾಗಾದರೆ ಆ ಗ್ರಾಮಕ್ಕೆ ಎಷ್ಟು ವಾಹನ ಹೋಯಿತು? ಈ ಕ್ವಶನಿಗೆ ಆನ್ಸರ್ ನಾ ಹೇಳಿದ್ದು ಟ್ರಕ್ಕು ಒಂದು ಹಳ್ಳಿಗೆ ಹೋಯಿತು, ಅಲ್ಲಿ 4 ಕಾರನ್ನು ಭೇಟಿಯಾಗಿತ್ತು ಅಂತ ಹೇಳಿದ್ದು. ಒಟ್ಟು ಎಷ್ಟು ಕಾರು ಹೋಯಿತು, ಎಷ್ಟು ವಾಹನ ಹೋಯಿತು ಅಂತ ಕೇಳಿರೋದು. ಅಲ್ಲಿ ಹೋಗಿದ್ರು ಒಂದೇ ಟ್ರಕ್ಕು. ಹೇಗೆ ಒಂದೇ ಟ್ರಕ್ಕು ಹೋಗಿ 4 ಕಾರನ್ನು ಭೇಟಿಯಾಗಿದ್ದು. ನಮ್ಮ ಕಡೆಯಿಂದ ಹೋಗಿದೆ ಎಷ್ಟು ವಾಹನ? ಒಂದೇ. ಸೊ ಅದಕ್ಕೆ ಆನ್ಸರ್ ಒಂದೇ. ಕೆಲವೊಬ್ರು 5, 4 ಎಲ್ಲ ಆನ್ಸರ್ ಮಾಡಿದ್ದೀರಾ. ಸೊ ಅದಕ್ಕೆ ಆನ್ಸರ್ 1, ಓಕೆನಾ. ನೆಕ್ಸ್ಟು, ನೀರಲ್ಲಿ ಬಿದ್ದರೂ ನಾನು ಒದ್ದೆ ಆಗಲ್ಲ. ನೀರಲ್ಲಿ ಬಿದ್ದರೂ ನಾನು ಒದ್ದೆ ಆಗಲ್ಲ, ಇದಕ್ಕೆ ಆನ್ಸರು ನಮ್ಮ ನೆರಳು. ನಾವು ನೀರಲ್ಲಿ ಬಿದ್ದರೂ ಕೂಡ ನಮ್ಮ ನೆರಳು ಮಾತ್ರ ಬಿದ್ದರೂ ಕೂಡ ಒದ್ದೆ ಆಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ನೆರಳು, ಓಕೆನಾ. ಸೊ ನಾನು 10 ಕ್ವಶನ್ ಕೇಳ್ತೀನಿ ಅಂತ ಹೇಳಿ ಮೋಸ್ಟ್ಲಿ 11 ಕ್ವಶನ್ ಕೇಳಿದ್ದೀನಿ. ಇವಾಗ ಜ್ಞಾಪಕ ಬರ್ತಿದೆ, ನೋಡಿದ್ದಾಗ ಗೊತ್ತಾಯಿತು. ಸೊ ನೋಡಿ ಫ್ರೆಂಡ್ಸ್, ನನಗೆ ಸೋನು ತುಂಬ 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 ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ನಾನು ಈ ಥರ ಈ ಪ್ಲೇಸಲ್ಲೆಲ್ಲ ಬಂದೆಲ್ಲ ಕೂತ್ಕೊಂಡು ಅವಳು ಕೂಡ ಬರ್ತಾಳೆ, ಅವಳು ನನ್ನ ಜೊತೆ ಇರ್ತಾಳೆ, ನಾನು ಎಂತ ಮಾಡ್ತಿದ್ದೀನಿ ಅಂತ ನೋಡ್ತಾ ಇರ್ತಾಳೆ. ಸೊ ಇಲ್ಲೇ ಇದ್ದಾಳೆ. ನಾನು ಅವಳಿಗೆ ಅಲ್ಲಿಗೆ ಮನೆಗೆ ಹೋಗೋ ತನಕ ಸಾಕಾಗಿದೆ. ನಾನು ಸ್ವಲ್ಪ ಇಲ್ಲೇ ಕೆಳಗಡೆ ಬಂದಿದ್ದೆ. ಮನೇಲಿ ಇವತ್ತು ತುಂಬ ಜನ ಇದ್ದಾರಲ್ಲ, ಅಂದರೆ ಎಲ್ಲರೂ ಕೂಡ ಇದ್ದಾರೆ. ಸೊ ಅಲ್ಲೆಲ್ಲ ನಾಯ್ಸ್ ಕೇಳುತ್ತೆ, ಹಾಗಾಗಿ ಇಲ್ಲಿ ಬಂದು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆಲ್ಲ ಪ್ರಶ್ನೆಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡು ಫೈನಲಿ ಆಗಿ ಇವಾಗ ಯಾರು ವಿನ್ನರ್ ಅಂತ ಹೇಳೋಣ. ಎಲ್ಲರೂ ಕೂಡ ಕಾಯ್ತಾ ಇರ್ತೀರ ಇದಕ್ಕೋಸ್ಕರನೇ ಅಂತ ನನಗೆ ಗೊತ್ತು. ಸೊ ನಾನು ಹೇಳಿದ್ದು ರೂಲ್ಸ್ನ ಫಾಲೋ ಮಾಡಿ, ಅದೇ ರೀತಿ ಆದಷ್ಟು ಬೇಗ ಕೂಡ ಆನ್ಸರ್ ಮಾಡಿ. ಎಲ್ಲ ರೂಲ್ಸ್ನ ಫಾಲೋ ಮಾಡಿದ್ದಾರೆ, ಅದೇ ರೀತಿ ಎಲ್ಲ ಕೂಡ ಆನ್ಸರ್ ಕೂಡ ಕರೆಕ್ಟಾಗಿದೆ. ಅದು ಯಾರು ಅಂತ ಹೇಳಿದರೆ, ಇಬ್ಬರು ಕರೆಕ್ಟಾಗಿ ಅಂದರೆ ಒಂದು 4-5 ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಆದರೂ ಕೂಡ ಆದಷ್ಟು ಬೇಗ ಯಾರು ಆನ್ಸರ್ ಮಾಡಿದ್ದಾರೆ, ಅದೇ ರೀತಿ ಎಲ್ಲ ಕರೆಕ್ಟಾಗಿ ಯಾರು ಆನ್ಸರ್ ಮಾಡಿ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾನು ಹೇಳ್ತಾ ಇರೋದು. ಸೊ ಇಬ್ಬರು ವಿನ್ನರ್ಸ್ ಆಗಿದ್ದಾರೆ. ಅದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾನೆ. ಇಬ್ಬರು ವಿನ್ನರ್ಸಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಲಿಕ್ಕೆ ಮಾತ್ರ ಆಗೋದು, ಯಾಕಂದರೆ ವಿನ್ನರ್ ಒಬ್ಬರೇ, ಇಬ್ಬರು ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿನ್ನರ್ ಯಾರು ಅಂತ ಹೇಳಿದರೆ, ಆದಷ್ಟು ಬೇಗ ಆನ್ಸರ್ ಕೊಟ್ಟಿರೋದು ವರ್ಷಾ ಪೂಜಾರಿ ಅವರು. ಕರೆಕ್ಟಾಗಿ ಆದಷ್ಟು ಬೇಗ ನಾನು ಹೇಳಿದ ಎಲ್ಲ ರೂಲ್ಸ್ನ ಫಾಲೋ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳಿದ ರೀತಿಯಲ್ಲೇ ಕಮೆಂಟ್ ಮಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ವಿನ್ನರ್ ಈ ವ್ಲಾಗ್ನ ವರ್ಷಾ ಕಾವೇರಿ ಅವರು. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಅಡ್ರೆಸ್ಸನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಒಂದು ಸ್ಪೆಷಲ್ ಆಗಿರುವ ಗಿಫ್ಟನ್ನು ನಾನು ಕೊಡ್ತೇನೆ. ಸೊ ಲೇಟಾಗಿ ಬರ್ಬೋದು ನಿಮಗೆ ನನ್ನ ಗಿಫ್ಟ್, ಆದರೂ ಕೂಡ ನಿಮ್ಮ ಅಡ್ರೆಸ್ನ ಕಳಿಸಿಡಿ, ನಾನು ನಿಮಗೆ ಕೊರಿಯರ್ ಮಾಡ್ತೇನೆ, ಓಕೆನಾ. ವರ್ಷಾ ಪೂಜಾರಿ ಅವರೇ ಕಂಗ್ರ್ಯಾಚುಲೇಷನ್ಸ್. ಸೊ ಇಬ್ಬರು ಅಂತ ಹೇಳಿದೆ, ಇನ್ನೊಬ್ಬರು ಯಾರು ಅಂತ ಹೇಳಿದರೆ ವಿಜಯ ಪೂಜಾರಿ ಅವರು ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಇದಕ್ಕೆ ಎಲ್ಲ ರೂಲ್ಸ್ನ ಫಾಲೋ ಮಾಡಿ ಅದೇ ರೀತಿ ನಾನು ಹೇಳ್ದಂಗೆ ಎಲ್ಲ ಕಮೆಂಟಲ್ಲಿ ಆನ್ಸರ್ ಮಾಡಿದ್ದಾರೆ. ಆದರೆ ನಿಮಗಿಂತ ಮೊದಲನೇದಾಗಿ ವರ್ಷಾ ಪೂಜಾರಿ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗಾಗಿ ನಿಮಗೆ ಜಸ್ಟಲ್ಲಿ ಮಿಸ್ ಆಗಿದೆ. ಹಾಗಾಗಿ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್, ನೀವು ಕೂಡ ವಿನ್ನರ್ ಅಂತಲೇ ಅಂದ್ಕೊಳ್ತೀರಾ. ಸೊ ಉಳಿದ ಎಲ್ಲರೂ ಕೂಡ ಆನ್ಸರ್ ಮಾಡಿದ್ದೀರಾ, ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ನನ್ನ ಈ ವ್ಲಾಗಲ್ಲಿ ಪ್ರಜ್ಞಾ ಕೋಟಿಯನ್, ಅದೇ ರೀತಿ ಸುರಕ್ಷಾ,
ಅಕ್ಷತಾ ಪಿ, ಶ್ಯಾಮಾ ಶೆಟ್ಟಿ, ಸ್ವಾಮಿ ಕೊರಗಜ್ಜ ಯೂಸರ್ ನೇಮ್ ಇರೋರು, ಅದೇ ರೀತಿ ವಿಜಯ ಪೂಜಾರಿ, ಮಾನ್ವಿತಾ, ವರ್ಷಾ ಪೂಜಾರಿ, ಇವರೆಲ್ಲ ಕೂಡ ನನ್ನ ಈ ವ್ಲಾಗಿಗೆ ಆನ್ಸರ್ ಮಾಡಿದ್ದಾರೆ. ಸೊ ಇವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಇವತ್ತಿನ ವಿನ್ನರ್ ವರ್ಷಾ ಪೂಜಾರಿ ಅವರೇ. ನಿಮ್ಮ ಅಡ್ರೆಸ್ ಆದಷ್ಟು ಬೇಗ ಕಳಿಸಿಕೊಡಿ, ನಿಮಗೆ ಒಂದು ಕೊರಿಯರನ್ನು ಕಳಿಸಿಕೊಡುವೆನು, ಓಕೆನಾ? ಸೊ ಅದೇ ರೀತಿ ನನ್ನ ವ್ಲಾಗನ್ನು ಫಾಲೋ ಮಾಡ್ತಾ ಇರಿ. ನಿಮಗೆ ಸ್ಪೆಷಲ್ ಆಗಿರುವ ಸರ್ಪ್ರೈಸನ್ನು ಇನ್ನು ಕೊಡ್ತಾ ಹೋಗ್ತೀನಿ. ನನ್ನ ವ್ಲಾಗ್ ನಿಮಗೆ ಬೋರ್ ಅನಿಸ್ಬಾರ್ದು ಯಾವತ್ತು, ಅದಕ್ಕೋಸ್ಕರ ಇಂಥ ಗೇಮ್ಸ್ ಎಲ್ಲ ನಿಮಗೋಸ್ಕರ ಆಡಿಸ್ತೀನಿ ಅಂತ ಹೇಳ್ತಾ, ಸೊ ಇನ್ನೂ ಇಬ್ಬರು ಕೇಳ್ಬೋದು, ನಮ್ಮದು ಎಂತಕ್ಕೆ, ನಾವು ಕೂಡ ಆನ್ಸರ್ ಮಾಡಿದ್ದೇವಲ್ಲ, ಎಂತಕ್ಕೆ ಹೀಗೆ ಆಯಿತು ಹಾಗೆ ಅಂತ. ಬಟ್ ಒಂದೆರಡರಲ್ಲಿ ಕ್ವಶನಲ್ಲಿ ನೀವು ಕೆಲವೊಬ್ಬರು ತಪ್ಪು ಮಾಡಿದ್ದೀರಾ. ನಾನು ಆನ್ಸರ್ ಮಾಡಿದ್ದೆಲ್ಲ, ನಿಮ್ಮ ತಪ್ಪು ಎಂತ ಅಂತ ನೀವೇ ಕಂಡು ಹಿಡ್ಕೊಳ್ಳಿ. ಸೊ ಹಾಗಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಅದು ಎಲ್ಲರದ್ದು ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಕಮೆಂಟ್. ಸೊ ಹಾಗಾಗಿ ಎಲ್ಲರೂ ಕೂಡ ನನ್ನ ಕಮೆಂಟಿಗೆ ಆನ್ಸರ್ ಮಾಡಿದ್ದೀರ. ಸೊ ಹಾಗಾಗಿ ಆನ್ಸರ್ ಮಾಡಿದವರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಟ್ವಿಸ್ಟ್ ಆಗಿರುವ ವ್ಲಾಗ್ ಜೊತೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿಯವರೆಗೂ ನನ್ನ ವ್ಲಾಗ್ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.